ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಸಭಾಭವನದಲ್ಲಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಕಾಪು ತಾಲೂಕು ಘಟಕದ ಪದಗ್ರಹಣ ಸಮಾರಂಭವನ್ನು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂನ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಗುರುಸ್ವಾಮಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂನ ಕಾಪು ತಾಲೂಕು ಸಮಿತಿಯ ಗೌರವಾಧ್ಯಕ್ಷ ಸುರೇಶ್ ಶೆಟ್ಟಿ ಗುರ್ಮೆ ಮಾತನಾಡಿ, ಜಾತಿ ಧರ್ಮಗಳ ಭೇದವಿಲ್ಲದೆ ಮಾಡುವ ಪೂಜೆಯೇ ಅಯ್ಯಪ್ಪನಿಗೆ ಸಮರ್ಪಿಸುವ ನಿಜವಾದ ಸೇವೆಯಾಗಿದೆ. ಅಯ್ಯಪ್ಪ ಮಾಲಾಧಾರಿಗಳು ವ್ರತಾಚರಣೆಯ ಸಂದರ್ಭದಲ್ಲಿ ಪಾಲಿಸುವ ನಿಯಮ ನಿಷ್ಠೆಗಳಿಂದಾಗಿ ತಮ್ಮ ಮನೆ ಮತ್ತು ಮನ ಮಾತ್ರವಲ್ಲದೆ ಪರಿಸರವನ್ನು ಶುದ್ಧಿಗೊಳಿಸ್ತಾ ಇದ್ದಾರೆ. ವಿಷ್ಣು ಪಂಥ ನಾಥ ಪಂಥದಂತೆಯೇ ಅಯ್ಯಪ್ಪ ಪಂಥವು ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಡೆ ಉತ್ತಮ ರೀತಿಯಲ್ಲಿ ಬೆಳೀತಾ ಇದೆ. ಇದು ಸಮಾಜದ ಉದ್ಧಾರಕ್ಕೂ ಕಾರಣವಾಗ್ತಾ ಇದೆ ಎಂದು ತಿಳಿಸಿದ್ದಾರೆ. ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಮಾತನಾಡಿ, ಅಯ್ಯಪ್ಪ ಸ್ವಾಮಿಯ ಮೇಲಿನ ಭಕ್ತಿಯ ಮೂಲಕವಾಗಿ ಕರಾವಳಿಯ ಯುವಕರಲ್ಲಿ ಧರ್ಮ ಜಾಗೃತಿಯನ್ನು ಕಾಣುವಂತಾಗಿದೆ. ಅಯ್ಯಪ್ಪ ಭಕ್ತಿ ಕೇವಲ ಮಾಲೆ ಧರಿಸಿದ ಸಮಯಕ್ಕೆ ಮಾತ್ರ ಸೀಮಿತವಾಗಿರದೆ ಜೀವನ ಪೂರ್ತಿ ಬದುಕಿನಲ್ಲಿ ಅಳವಡಿಸಿಕೊಂಡರೆ ಜೀವನ ಪಾವನವಾಗುತ್ತದೆ ಎಂದಿದ್ದಾರೆ. ಈ ಒಂದು ಒಳ್ಳೆಯ ಪದಗ್ರಹಣ ನಡೀತಾ ಇದೆ. ಇನ್ನು ಮುಂದೆ ಎಲ್ಲರೂ ಇದರಲ್ಲಿ ಸೇವಕರಾಗಿ ಸೇವೆಯನ್ನು ಮಾಡೋಣ. ಅದ್ರ ಬಿಟ್ಟರೆ ನಾನು ನೀನು ಅನ್ನೋದು ದಯವಿಟ್ಟು ಯಾರೂ ಇದನ್ನು ಸ್ವೀಕರಿಸಬೇಡಿ. ಯಾಕಂದರೆ ಹಿರಿಯ ಗುರುಸ್ವಾಮಿಗಳಿದ್ದಾರೆ, 40 ವರ್ಷ 50 ವರ್ಷ ಶಬರಿಮಲೆ ಯಾತ್ರೆ ಮಾಡಿದಂಥ ಗುರುಸ್ವಾಮಿಗಳು. ಅವರು ಮಾರ್ಗದರ್ಶನದಲ್ಲಿ ಶಬರಿಮಲೆ ಯಾತ್ರೆ ಮಾಡಿ ಅವರು ಹೇಗೆ ಹೇಳ್ತಾರೋ ಆ ಥರ ಕೇಳ್ಕೊಳ್ಳಿ. ಬೇರೆ ಬೇರೆ ದೇವರನ್ನು ನಾವು ಪೂಜೆ ಮಾಡಿದ್ರು ಕೂಡ ಹಿಂದೂ ಧರ್ಮ ಇರ್ತಕ್ಕಂಥ ವಟಪಕ್ಷಗಳಿಗೆ ನಾವೆಲ್ಲ ಒಂದಾಗಿರಬೇಕು ಅನ್ನುವಂಥ ಸೂಚನೆಯನ್ನು ಆ ಕಾಲಘಟ್ಟದಲ್ಲಿ ಆದಿಶಂಕರಾಚಾರ್ಯ ನಮಗೆ ಕೊಟ್ಟಿದ್ದಾರೆ. ನನಗೆ ಹೆಮ್ಮೆ ಎನಿಸುವಂಥದ್ದು, ಅಯ್ಯಪ್ಪ ವ್ರತಾಚರಣೆ ಮೇಲೆ ಅಲ್ಲಿ ಬಡವ ಶ್ರೀಮಂತ ಭೇದ ಇಲ್ಲ. ಅದರ ಮೂಲಕ ನಾವು ಸ್ವಲ್ಪ ಸಂಘಟಿತರಾಗಬೇಕು ಮತ್ತು ಇವತ್ತು ಬೇರೆ ಧರ್ಮದವರೆಲ್ಲ ಸಣ್ಣ ವಿಷಯ ಬಂದರೂ ಕೂಡ ಒಗ್ಗಟ್ಟಾಗಿ ಅದನ್ನು ಎದುರಿಸುವಂಥ ಶಕ್ತಿ ಸಾಮರ್ಥ್ಯ ಇರ್ತದೆ. ಅದು ಸರ್ಕಾರ ಕೂಡ ಕೆಲವೊಮ್ಮೆ ಅಂತ ಪರವಾಗಿ ಇರ್ತದೆ. ಹಾಗಾಗಿ ನಾವು ನಮ್ಮ ಶಕ್ತಿಯನ್ನು ವರ್ಧನೆ ಮಾಡಬೇಕು. ಅಯ್ಯಪ್ಪ ಭಾವದಾರಿಗಳು ಕೂಡ ಇರ್ತದೆ, ಯಾವುದೇ ರಾಜಕೀಯ ಬೆರೆಯದೇ ನಮ್ಮ ಶ್ರದ್ಧಾಭಕ್ತಿಯಿಂದ ಕೆಲಸ ಕಾರ್ಯ ಮಾಡ್ತಾರೆ. ಆದರೂ ನಿರ್ಣಾಯಕ ಹಂತಕ್ಕೆ ಬಂದಾಗ ನಾವು ಒಗ್ಗಟ್ಟಾಗಿ ಕೆಲಸ ಕಾರ್ಯ ಮಾಡಬೇಕಾಗಿದೆ. ಈಗ ಅಂದರೆ ಬಂದಾಗ ನಾವು ಜನರು ಜಾಗೃತರಾಗಿ ಎಚ್ಚರಿಕೆಗೊಳ್ಬೇಕಾದಂಥ ಅನಿವಾರ್ಯ ಕಾಲಘಟ್ಟ ನಾವಿದ್ದೇವೆ. ಬಹುಶಃ ಅದಕ್ಕೆ ಇದು ಕೂಡ ಒಂದು ಹೆಜ್ಜೆ.